ಪಾಕಿಸ್ತಾನದ ವಾಯುಪಡೆಯು ಖೈಬರ್ ಪಖ್ತೂನ್ಖ್ವಾದ ಒಂದು ಗ್ರಾಮದ ಮೇಲೆ ದಾಳಿ ಮಾಡಿ 8 ಬಾಂಬ್ ಎಸೆದ ಪರಿಣಾಮ 30 ಮಂದಿ ಸಾವು ಕಂಡರು ಹಾಗೂ ಹಲವರು ಗಾಯಗೊಂಡರು. ಪಾಕಿಸ್ತಾನದ ವಾಯುಪಡೆಯು ಮಧ್ಯರಾತ್ರಿ ಕಳೆದು 2 ಗಂಟೆಯ ಹೊತ್ತಿಗೆ 8 LS-6 ಬಾಂಬುಗಳನ್ನು ಹಾಕಿತು. ಪಖ್ತೂನ್ಖ್ವಾ ಪ್ರಾಂತ್ಯದ ತಿರಾ ಕಣಿವೆಯ ಮಾತ್ರದಾರ ಗ್ರಾಮದ ಮೇಲೆ ಬಾಂಬ್ ಹಾಕಲಾಗಿದೆ. ಸ್ಥಳೀಯರು ಉಗ್ರರೆಂದು ನಾಗರಿಕರ ಮೇಲೆ ಬಾಂಬ್ ಹಾಕಿದ್ದಾರೆ ಎಂದು ದೂರಿದ್ದಾರೆ. ಕಡಿಮೆ ಎಂದರೆ 30 ಮಂದಿ ಮರಣಿಸಿದ್ದಾರೆ ಹಾಗೂ ಹಲವು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ವರ್ಷ ಈ ಪ್ರದೇಶದಲ್ಲಿ 74 ಬಾರಿ ಉಗ್ರ ದಾಳಿ ನಡೆದಿದ್ದು 90 ಮಂದಿ ಮರಣಿಸಿದ್ದಾರೆ. ಕಳೆದ ವರ್ಷಕ್ಕಿಂತ 42% ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರ ದಾಳಿ ನಡೆಸಿರುವುದಾಗಿ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ ಸಂಸ್ಥೆ ತಿಳಿಸಿದೆ. Sunshade Jewelers and Diamond House, KS Rao Road, Ampankatta, Mangalore.